ಇದು ಮಂಗಳೂರಿಂದ ಬರ್ತಾ ಇರುವಾಗ ನಮ್ಮ ಮುಂದೆ ಈಗ ಒಂದು ಮರ ಬಿತ್ತು. ಏನಪ್ಪ ಇದು, ಸ್ವಲ್ಪ ಆಚೀಚೆ ಆಗಿದ್ರು ಕೂಡ ಈಗ ಸ್ವಲ್ಪ ಹಿಂದೆ ಸ್ಕೂಟಿ ನಿಜಕ್ಕೊಂದು ಸ್ವಲ್ಪ ಮುಂದೆ ಹೋಗಿದ್ದಿದ್ರು ಕೂಡ ಒಬ್ಬ ಆ ಕಡೆ ಏನಾದ್ರು ಆಗಿದೆಯಾ? ಆ ಕಡೆ ಹೌದಲ್ಲ, ಕರೆಂಟ್ ವೈರ್ ಇದೆ. ಅಬ್ಬಬ್ಬಬ್ಬ, ಇದು ಲೇಡಿ ಹಿಲ್ ಅಥವಾ ಬ್ರಹ್ಮಶ್ರೀ ನಾರಾಯಣ ಗುರು. ಅಬ್ಬಬ್ಬಬ್ಬಬ್ಬ, ನಮ್ದು ಒಂದು ನೋಡಿ, ಇದು ನಮ್ಮ ಇದಕ್ಕೋಸ್ಕರ ಮಾತ್ರ ಹೇಳ್ತಾ ಇಲ್ಲ. ಒಂದು ನಿಮಿಷ ಅಥವಾ ಒಂದು ನಿಮಿಷನೂ ಅಲ್ಲ, ಸೊ ಇದು ನಮ್ಮ ಮೇಲೆ ಬೀಳ್ತಾ ಇತ್ತು. ಆ ಕಡೆ ಏನಾದ್ರೂ ಆಗಿದೆಯಾ ಒಂಚೂರು ನೋಡ್ತೇನೆ, ಆದ್ರೆ ಅಲ್ಲಿ ಮಾತ್ರ ಸೊ ದಾಳು ತೆಗೆದು ಬಿಡ್ತೇನೆ. ಆದ್ರೆ ಒಂದು ಹೆದರಿಕೆ ಏನು ಅಂತ ಹೇಳಿದ್ರೆ ವಾಯರ್ ಬಿಡ್ದಿರೋದು. ಗಾಡಿ ಏನಾದ್ರೂ ಇದೆಯಾ ಒಂಚೂರು ನೋಡಿ. ಅದೇ ಕರೆಂಟಿನ ವೈರ್ ಒಂಚೂರು ಜಾಗ್ರತೆ. ಸರ್ ಒಂಚೂರು ತೂವನ್ಲೆ ಕರೆಂಟ್ ವೈರ್ ಒಂಚೂರು ತೂವನ್ಲೆ. ಅಂತ ಅಂಚಿ ಸೈಡ್ ಬುಡ್ದು ಸರ್, ಅಂಚಿ ಸೈಡ್ ಬುಡ್ದು ಸರ್. ಇಲ್ಲಿ ಯಾರಾದ್ರೂ ಅಡಿಗೆ ಬಿದ್ದಿದ್ದಾರೆ, ಯಾಕಂದ್ರೆ ಆಚೆ ಸೈಡ್ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ. ಯಾಕಂದ್ರೆ ಕರೆಂಟ್ ವೈರ್ ಏನಾದ್ರು ಅದ್ರ ಅಡಿಯಲ್ಲಿ ಯಾರಾದ್ರೂ ಇದ್ದಾರ ಅಂತಾನು ಹೆದರಿಕೆ. ಇಷ್ಟು ದೊಡ್ಡ ಮರ, ಎರಡೂ ರಸ್ತೆಯನ್ನ ಆದಷ್ಟು ಬೇಗ ದಯವಿಟ್ಟು ಬರಬೇಕು ಪೊಲೀಸರು ಅಥವಾ ಇದನ್ನು ತೆರವುಗೊಳಿಸುವವರು.